ಸ್ಯಾಂಡಲ್ವುಡ್ ಬ್ಯೂಟಿ ಅನು ಪ್ರಭಾಕರ್ ತಾಯಿಯಾಗಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಮಗುವಿನ ಲಾಲನೆ ಪಾಲನೆ ಜೊತೆಗೆ ಇದೀಗ ಅನು ಡಾಕ್ಟರ್ ಆಗಲು ಹೊರಟಿದ್ದಾರೆ. ಹಾಗಂತ ಇದು ಸಾಧ್ಯನಾ ಅಂತ ಕಣ್ಣು ಬಾಯಿ ಬಿಟ್ಟು ನೋಡಬೇಡಿ. ಏಕೆಂದ್ರೆ ಅನು ಡಾಕ್ಟರ್ ಆಗ್ತಾ ಇರೋದು ರಿಯಲ್ ಲೈಫ್ ನಲ್ಲಿ ಅಲ್ಲ, ಬದಲಾಗಿ ರಿಯಲ್ ಲೈಫ್ ನಲ್ಲಿ. ಅಂದ ಹಾಗೆ ಲವ್ಲಿ ಸ್ಟಾರ್ ಪ್ರೇಮ್ ಅಭಿನಯದ ಪ್ರೇಮಂ ಪೂಜಂ ಚಿತ್ರದಲ್ಲಿ ಅನು ಪ್ರಭಾಕರ್ ವೈದ್ಯೆಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಚಿತ್ರದ ಕೊನೆಯ ಭಾಗದಲ್ಲಿ ಎಂಟ್ರಿ ಕೊಡೋ ಅನು ಪ್ರಭಾಕರ್ ಅವರದ್ದು ಅತ್ಯಂತ ಮಹತ್ವದ ಪಾತ್ರ. ಅನು ಅವರ ಪಾತ್ರದಿಂದಲೇ ಚಿತ್ರಕ್ಕೆ ಬಹುದೊಡ್ಡ ತಿರುವು ಕೂಡ ಸಿಗಲಿದೆಯಂತೆ. ಸ್ಕ್ರೀನ್ ನಲ್ಲಿ ಕೆಲವೇ ನಿಮಿಷಗಳು ಅನು ಕಾಣಿಸಿಕೊಂಡ್ರೂ ತುಂಬಾನೇ ಪ್ರಾಮುಖ್ಯತೆ ಇದೆಯಂತೆ ಅನು ಅವರ ಪಾತ್ರಕ್ಕೆ. ಹೀಗಾಗಿ ಚಿಕ್ಕ ಪಾತ್ರವಾದರೂ ಒಳ್ಳೆಯ ಪಾತ್ರ ಮಾಡಿದ ಖುಷಿ ಅನುಗೆ ಸಿಗಲಿದೆಯಂತೆ. ಈಗಾಗಲೇ ಪ್ರೇಮಂ ಪೂಜಂ ಚಿತ್ರದ ಚಿತ್ರೀಕರಣ ನಡೀತಾ ಇದ್ದು ಮುಂದಿನ ಹಂತದಲ್ಲಿ ಚಿತ್ರೀಕರಣವನ್ನು ಡೆಹ್ರಾಡೂನ್ನಲ್ಲಿ ಚಿತ್ರೀಕರಿಸಲು ಪ್ಲಾನ್ ಮಾಡಲಾಗ್ತಾ ಇದೆ. ಅಂದ ಹಾಗೆ ಚಿತ್ರಕ್ಕೆ ಡಾಕ್ಟರ್ ರಾಘವೇಂದ್ರ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಪ್ರೇಮ್ಗೆ ನಾಯಕಿಯಾಗಿ ಐಂದ್ರತಾರೆ ಮತ್ತು ಯುವ ಪ್ರತಿಭೆ ಬೃಂದ ಕಾಣಿಸಿಕೊಳ್ತಾ ಇದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.